ಕರ್ನಾಟಕದಲ್ಲಿಯೇ ಮೊದಲ ಬಾರಿಗೆ ಇಂಡಿಯಾನಾ ಆಸ್ಪತ್ರೆ 60 ವರ್ಷದ ವ್ಯಕ್ತಿಯೊಬ್ಬರಿಗೆ ಅಪರೂಪದ ಹೃದಯ ಕಿರೀಟ ಕವಾಟ ಬದಲಾವಣೆ ಮಾಡುವ ಮೂಲಕ ಜೀವದಾನ ನೀಡಿದೆ ಎಂದು ಇಂಡಿಯಾನಾ ಆಸ್ಪತ್ರೆಯ ಹಿರಿಯ ಹೃದ್ರೋಗ ತಜ್ಞ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಯೂಸುಫ್ ಕುಂಬ್ಳೆ ಹೇಳಿದ್ದಾರೆ. ಅವರು ಮಂಗಳೂರಿನ ಪಂಪೆಲ್ನಲ್ಲಿರುವ ಇಂಡಿಯಾನಾ ಆಸ್ಪತ್ರೆಯಲ್ಲೇ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಕೇರಳದ ರಾಘವನ್ ಎನ್ನುವ ವ್ಯಕ್ತಿಗೆ 12 ವರ್ಷಗಳ ಹಿಂದೆ ಶಸ್ತ್ರಚಿಕಿತ್ಸೆಯ ಮೂಲಕ ಪರ್ಕ್ಯುಟೇನಿಯಸ್ ಮೈಟ್ರಲ್ ವಾಲ್ವ್ ಬದಲಾವಣೆ ಮಾಡಲಾಗಿತ್ತು. ಆದರೆ ಕಳೆದ 1 ವರ್ಷದಿಂದ ಅದು ಕ್ಷೀಣಿಸಿತ್ತು. ಅವರಿಗೆ ಮೂತ್ರಪಿಂಡದ ಸಮಸ್ಯೆ ಕೂಡ ಇದ್ದ ಕಾರಣ ಶಸ್ತ್ರಚಿಕಿತ್ಸೆ ಮಾಡುವುದು ಅಸಾಧ್ಯವಾಗಿತ್ತು. ಆದರೆ ನಾವು ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಇಲ್ಲದೆ ಮತ್ತೊಂದು ಕೃತಕ ಕವಾಟವನ್ನು ಬದಲಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಹೇಳಿದ್ರು. And first time, here again we got the first time opportunity, first valve replacement in Karnataka and also in Kerala. Kerala also, the southern state of Kerala and Karnataka have not done mitral valve replacement without surgery. That is the main point. Heart valve replace ಮಾಡೋದು ಅಂದರೆ ತೆಗೆದು ಬೇರೆ ಹಾಕೋದು, ತೆಗೆದಲ್ಲ ಅದು ಒಳಗೆ ಬೇರೆ ಒಂದು ಹಾಕೋದು. ಮೊದಲೊಂದು ವಾಲ್ವ್ ಇತ್ತು, ಅಲ್ಲಿ ಆಲ್ರೆಡಿ ದೇರ್ ವಾಸ್ ಅ ವಾಲ್ವ್. ವಿ ಇಂಪ್ಲಾಂಟೆಡ್ ಅನದರ್ ವಾಲ್ವ್ ಇನ್ಸೈಡ್ ದ ವಾಲ್ವ್ ವಿತೌಟ್ ಓಪನಿಂಗ್ ದ ಹಾರ್ಟ್. ದಿಸ್ ಇಸ್ ಅ ವೆರಿ ವೆರಿ ರೇರ್ ಪ್ರೊಸೀಜರ್ ಆ್ಯಂಡ್ ವಿ ಗಾಟ್ ದ ಆಪರ್ಚುನಿಟಿ ಟು ಡೂ ದ್ಯಾಟ್. We have taken all the scientific backup and we have the all the other preparation to deal in case of any emergency. ಈ ಸಂದರ್ಭ ಡಾಕ್ಟರ್ ಅಬ್ದುಲ್ ಮನ್ಸೂರ್, ಡಾಕ್ಟರ್ ಜಿನೋ ಜೇಮ್ಸ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.